ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಶತಸಿದ್ಧ ಎಂದು ಹೇಳಿಕೆ ನೀಡಿದ್ದ ಮಾಜಿ ಸಚಿವ ಜನಾರ್ದನ ಪೂಜಾರಿ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತನ ಹೆಸರಿನಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದಲ್ಲದೆ ಎನ್ಕೌಂಟರ್ ಮಾಡಿ ಕೊಲ್ಲಬೇಕೆಂದು ಸಾಮಾಜಿಕ ಜಾಲತಾಣದಲ್ಲಿ ಧಮಕಿ ಹಾಕಿರುವ ಘಟನೆಯನ್ನ ಖಂಡಿಸಿರುವ ಜಿಲ್ಲಾ ಬಿಜೆಪಿ ವಕ್ತಾರ ಹರಿಕೃಷ್ಣ ಬಂಟ್ವಾಳ್ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಈವರೆಗೆ ಒಂದೇ ಒಂದು ಹೇಳಿಕೆ ನೀಡದೆ ಮೌನ ವಹಿಸಿರುವುದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಬಿಸಿ ರೋಡ್ನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯ ಹಿರಿಯ ಧುರೀಣ ಅಪ್ಪಟ ಜಾತ್ಯತೀತವಾದಿ ಗಾಂಧಿ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿರುವ ಪೂಜಾರಿ ಅವರಿಗೆ ಅವಹೇಳನಗೈದಾತನನ್ನ ಪೊಲೀಸರು ತಕ್ಷಣ ಬಂಧಿಸಿ ತಕ್ಕ ಶಾಸ್ತಿ ಮಾಡಬೇಕು, ಇಲ್ಲದಿದ್ದಲ್ಲಿ ಬಿಜೆಪಿ ಕಾರ್ಯಕರ್ತರೇ ನೋಡಿಕೊಳ್ಳಲಿದ್ದಾರೆ ಎಂದು ಎಚ್ಚರಿಸಿದರು. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಅವರ ಮನೆಗೆ ತೆರಳಿ ಅವರ ಕೈಕಾಲು ಹಿಡಿದು ಆಶೀರ್ವಾದ ಬೇಡಿದವರು ಮತ್ತು ಅವರ ಫ್ಲೆಕ್ಸ್ನಲ್ಲಿ ಅವರ ಭಾವಚಿತ್ರ ಹಾಕಿ ರಾಜಕೀಯ ಲಾಭ ಪಡೆದವರು ಹಾಗೆ ಪೂಜಾರಿಯವರಿಂದ ಲಾಭ ಪಡೆದ ಜಿಲ್ಲೆಯ ಬಿಲ್ಲವ ಸಂಘಟನೆಗಳ ಮುಖಂಡರು ಇದರ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ ಎಂದು ಪ್ರಶ್ನಿಸಿದರು. ಬಿಜೆಪಿ ಬೆಂಬಲಿಗ ಅವರಿಂದಾಗಿ ಕಾಂಗ್ರೆಸ್ ಪಕ್ಷ ನಾಶ ಆಗಿದೆ, ರಾಮ ಮಂದಿರ ಕಟ್ಟಬೇಕನ್ನುವಂಥದ್ದು ಜನಾರ್ದನ ಹೇಳಿಕೆ, ಅವರನ್ನು ಎನ್ಕೌಂಟರ್ ಮಾಡಿ ಕೊಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಅತ್ಯಂತ ಒಂದು ಅಸಂವಿಧಾನಿಕವಾಗಿ ಮತ್ತೊಬ್ಬ ಮನುಷ್ಯತ್ವ ಇಲ್ಲದ ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದಾರೆ. ನಾವು ಮತ್ತೊಂದು 2 ದಿವಸ ತಗೊಂಡೆವು, ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವರು ಏನಾದರೂ ಈ ಬಗ್ಗೆ ಖಂಡನೆ ಮಾಡ್ತಾರ ಅನ್ನೋದಕ್ಕೋಸ್ಕರ ನಾವು 2 ದಿವಸ ಕಾಲೇ. ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಜೀವ ಕೊಟ್ಟ, ಕಾಂಗ್ರೆಸ್ ಪಕ್ಷಕ್ಕೆ ಜೀವನ ಕೊಟ್ಟ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲವನ್ನೂ ಕೊಟ್ಟ ಜನಾರ್ದನ್ ಪೂಜಾರಿಯವರೇ ಬಗ್ಗೆ ಅವರನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂಥ ಹೇಳಿಕೆಗೆ ಪ್ರತಿಭಟನೆ ಮಾಡೋದಕ್ಕೆ ನಂದೇನಿಲ್ಲ, ಯಾರು ಹೇಳಬೇಕು ಟೀಕೆ ಮಾಡ್ಬೋದು, ಆದರೆ ಅವರು ಅಂಥ ಒಬ್ಬ ಮಹಾ ವ್ಯಕ್ತಿಯನ್ನು ಎನ್ಕೌಂಟರ್ ಮಾಡಿ ಕೊಲ್ಲಬೇಕು ಅನ್ನುವಂಥ ಒಂದು ಪ್ರಶ್ನೆ ಇದೆಯಲ್ಲ, ಇದು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ವಿರೋಧ ಪಕ್ಷಗಳು ಜನಾರ್ದನ್ ಪೂಜಾರಿಯವರು ಜೀವನದಲ್ಲಿ ಯಾವತ್ತೂ ಬಿಜೆಪಿಯನ್ನು ಟೀಕೆ ಮಾಡ್ತಿದ್ದವರು, ಆದರೆ ಇವತ್ತು ಬಿಜೆಪಿ ಪಕ್ಷ ಈ ವಿಚಾರವನ್ನು ಖಂಡಿಸ್ತಾ ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ದೇವದಾಸ್ ಶೆಟ್ಟಿ, ಜಿ ಆನಂದ್, ಪ್ರಭಾಕರ್ ಪ್ರಭು, ದಿನೇಶ್ ಆಮ್ಟೂರು, ಸುದರ್ಶನ್ ಭಜಾ, ಮಹಾಫಲ ಶೆಟ್ಟಿ ಉಪಸ್ಥಿತರಿದ್ದರು.